ಪೇ ಆಫ್ ಅಲ್ಲಿರುತ್ತೆ, 2000 ರುಪೀಸ್ ಚಾರ್ಜಸ್ ಇರುತ್ತೆ. ನಿಮಗೆ ಫೀಮೇಲ್ಸ್ಗೆ ರೂಮ್ ಅವೈಲಬಲ್ ಇರೋಲ್ಲ, ಮೇಲ್ಗೆ ಬೇಕಾದ್ರೆ ರೂಮ್ ಅವೈಲಬಲ್ ಇರುತ್ತೆ. ಓಕೆನಾ. ಸೊ ಇನ್ನೂ ಏನಪ್ಪ ಅಂತ ಹೇಳಿದ್ರೆ ಮೈತ್ರಾದಲ್ಲಿದೆ. ಲೋಕಲ್ ಅವ್ರನ್ನ ತೊಗೊತಾರೆ ಅಂದರೆ ಲೋಕಲ್ ಅವರು ಹೋಗ್ಬೋದು. ಇಲ್ಲ ಮ್ಯಾಮ್ ನಾನು ಬೇರೆ ಕಡೆ ಇದ್ದೀನಿ, ನಾನು ಬೇರೆ ಕಡೆಯಿಂದ ಬರ್ತಾಯಿದ್ದೀನಿ ಅಂದರೆ ಅದು ಕೂಡ ಹೋಗ್ಬೋದು. ಇಲ್ಲಿ ಬಂದು ಈಗ ಏನಪ್ಪ ಅಂತ ಹೇಳಿದ್ರೆ ಸ್ಯಾಲ್ರೀಸ್ ಎಲ್ಲ 14-16 ಆ ಥರ ಇರುತ್ತೆ. 3 ಮಂತ್ಸ್ಗೋಸ್ಕರ ಅವ್ರು ಬೇಸಿಕಲ್ಲಿ ತೊಗೊತಾರೆ. ಅವ್ರದ್ದು ರೇಟಿಂಗ್ಸ್ ಹೇಗಿರುತ್ತೆ, ಕೆಲಸ ಯಾವ ಥರ ಮಾಡ್ತಾರೆ ಅದ್ರ ಮೇಲೆ ಸ್ಯಾಲ್ರೀಸು ಮತ್ತು ಕಂಪನಿಯಲ್ಲಿ ಡೈರೆಕ್ಟಾಗಿ ತೊಗೊಳ್ತಾರೆ ಎಂಪ್ಲಾಯ್ಸಲ್ಲಿ. ಓಕೆನಾ. ಸೊ ಇವಾಗ ಬಂದು ನಿಮ್ಗೆ ಆಲ್ಮೋಸ್ಟ್ ವೈಟ್ಫೀಲ್ಡ್ ಲೊಕೇಶನಲ್ಲಿದೆ, ಮಾಲೂರಲ್ಲಿದೆ. ನಿಮಗೆ ಕ್ಯಾಬ್ ಫೆಸಿಲಿಟೀಸ್ ಬೇಕಂದ್ರೆ ಅವೈಲಬಲ್ ಇರುತ್ತೆ. ಯಾರೆಲ್ಲ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಾನು ಕೊಟ್ಟರೆ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿ ಮ್ಯಾಮ್ ನಾನು ಈ ಕೆಲಸ ನೋಡಿದ್ದೀನಿ, ನನಗೆ ಈ ಕೆಲಸ ಇಷ್ಟ ಆಗಿದೆ, ನಾನು ಇಂಥ ದಿನದಲ್ಲಿ ಬರ್ತಾಯಿದ್ದೀನಿ ಅಂತ. ಸೊ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ, ಯಾವ ವಿಡಿಯೋ ಯಾವ ಟೈಮಲ್ಲಿ ಹಾಕಿರ್ತೀರ ಆ ಟೈಮಲ್ಲಿ ನೋಡಿಬಿಟ್ಟು ಬೇರೆ ಟೈಮಲ್ಲಿ ನೋಡಿರ್ತೀರ ಅಂತಂದರೆ ಅದಕ್ಕೋಸ್ಕರ ಇನ್ಮೇಲೆ ಫ್ರೀ ಜಾಬ್ಸು ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ.